tangi ulul ken sini ka ulul ken sini ulul sini ka ulul gela boda chapati boda englo based kulle ban based kulle ban ha based kulle bye bye ban पागल सही कार्य दाय फोन मल्प मारे छे दाय फोन अल्प में ಮುಂಬೈಗೆ ಹೊರಟೆ ಹಲೋ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಬೆಸ್ಟ್ ಲೈಕ್ ಕೊಡಾಯ್ತಾ ಮುಂಬೈಗೆ ಹೊರಟೆ ಹಾಯ್ ಸಿಸ್ ಹಾಯ್ ಉಡುಪಿ ಹಾಯ್ ವೆಲ್ಕಮ್ ಮುಂಬೈ ಬಸ್ಸಲ್ಲಿದ್ದೀನಿ ಮುಂಬೈಗೆ ಬಸ್ಸಿಗೆ ಹೋಗಿದ್ದೀನಿ ಹಾಯ್ ಉಡುಪಿಯವರೇ ಉಡುಪಿ ನಾಯ್ಕ ಹಾಯ್ ನೀವು ಫಸ್ಟ್ ಅಕ್ಕ ಹೌದು ಅಕ್ಕ ಎಕ್ಸ್ಟ್ರಾ ಗಿಫ್ಟ್ ಹೋಯ್ತು ಮಾರಾಯ ಎಂತ ಮಾಡೋದು ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇವಾಗ ಕಾರ್ಕಳದಲ್ಲಿ ಇದ್ದೀವಿ ಮುಂಬೈ ಪಿದಾಡಿಯರ ಹಾಂ ಪಿದಾಡಿಯ ಇದು ಕಾರ್ಲಾಡುಲ್ಲ ಥ್ಯಾಂಕ್ ಯು ಮೋಸ ಮಾಡಿದ್ರಾ ಅಕ್ಕ ಇಲ್ಲಪ್ಪ ಪ್ರೊಫೈಲ್ ಚೇಂಜ್ ಹೌದು ಚೇಂಜ್ ಮಾಡಿದ್ದೀನಿ ನಂದೇ ಫೋಟೋ ಹಾಕಿತ್ತು పొర్లు తోచుందిల్ల తాలెజ్జి పోటిల్ల పడ్దిజి సెకెట్ కుల్ల రావుజಿ ಬಸ್ಸೆಟ್ ಕುಲ್ಲ ರಾವ್ಜಿ ಉಡುಪಿ ಪೀರೆಂಚೆಲ್ಲರಿಯೇ ಉಡುಪಿನ ಪೀರೆಂಚೆಲ್ಲರು ಉಂಡರ ಅವನಸಂಡೆ ಅವ ಚಿಕ್ಕಮ್ಮ ಬುಕ್ಕರಿ ಆಗೋದು ಇಷ್ಟಮ್ಮನ ಪರವಾಗಿ ಶೇ ಅಪ್ಪ ಸನ್ಮಿತ್ ಆವಾಜ್ ಬರುന്നു ಹಾಂ ಎಂತಾಯ್ತಾ ಬೆಸ್ಟು ಯಾಕೆ ಏನಾಯಿತು ಇತ್ತೆ ಯಾನ್ಲ ಹುಷಾರುಲ್ಲೆ ಒಣಸ್ ಮಲ್ತಾರೆ ಒಣಸ್ ಮಲ್ತದು ಪೂರ ಲಗೇಜ್ ಬತ್ತೊಂದು ತುಲೆ ಜೋಕುಲ್ ಉಲ್ಲೇರು ಜೋಕುಲ್ ತುಲೆ ಕುಲೊಂದೊಂದು ಬಸ್ಸಟ್ ಜೋಕುಲು ಯಾನ್ ಪೂರ ಒಟ್ಟು ಪಿದಾನಿ ತೂಕ ಸುಮಾರು ದಿನ ಲೈವ್ ಪೂರ ಮಲ್ಪಂದ ಏಕೆ ಮಲ್ತೀನಿ ಬೆಸ್ಟ್ ಕೂಗಬೇಡ ಆಯ್ತಾ ಎಂತ ಯಾರ್ದು ಗಿಫ್ಟ್ ಎಲ್ಲ ಕೊಟ್ಟಿದ್ದಾರಂತೆ ನಿನಗೆ ಗಿಫ್ಟ್ ಅದು ನನ್ನ ಟೈಲರ್ ಇದ್ದಾರಲ್ವಾ ಅವರಿಂದ ನಿನಗೆ ಗಿಫ್ಟ್ ಬಂದಿದೆ
ಗೊತ್ತಾ? ಗುಜ್ಜೆ ಪಸೊಂದರ ಗುಜ್ಜೆ ಒಂಜಿ ಪತೊಂದ ಬೊಕ್ಕ ಕೆಲವು ಪತೊಂದಿ ಮಸ್ತ್ ಪತೊಂದ ಗಿಫ್ಟ್ ಕೊಡಿಸಲ್ಲ ಅದಕ್ಕೆ ಬೇಜಾರಾಗಿದೆ ಅಕ್ಕ, ಕೋಪ ಬಂದಿದೆ ಅಕ್ಕ. ಹೌದಾ? ಯಾವಾಗ ಬಂದಿದೆ ಕೋಪ? ಯಾವಾಗ ಬಂದಿದೆ ಕೋಪ? ಹೇಗೆ ಬಂದಿದೆ ಬೆಷ್ಟು ಕೋಪ? ಇಲ್ಲ ಬೆಷ್ಟು ಬಸಾಲೆ ಇತ್ತು ಜಿ, ಬಸಾಲೆ ಪುರಿ ತಿಂದಿತ್ತಂದು ಬಸಾಲೆ ಎಂಜಿ ತಿಕ್ಕೇಜಿ ಬೊಕ್ಕ ಪೂರಲ ತಿಕ್ಕಂಡು ಬಸಾಲೆ ಎಂಜಿ ತಿಕ್ಕೇಜಿ ಬಸಾಲೆ ತಿಕ್ಕೇನೆ ಹಾಯ್ ಸಿಸ್ಟರ್, ಹಾಯ್ ಎವ್ರಿಡೇ. ತುಂಬ ಬಸ್ಸಲ್ಲಿ ಒಂದು ತಿಕ್ಕಿ ಜಿಂಕ್ಲೆ ಎಲ್ಲೇ 8 ಗಂಟೆಗೆ ರೀಚ್. ಇನ್ನು ಲೇಟೇ ಬಿದ್ದಾರ್ದು ನಂಚ ಎಲ್ಲೇ ಲೇಟ್ ಲಾವು ಒಂದು 2-3 ಗಂಟೆ ಅವ ಅಂತ ಡೌಟ್. ಆಯ್ ಸಿಸ್ಟರ್ ಎವ್ರಿಡೇ ಅವರೇ, ತುಂಬ ದಿನ ಆದಮೇಲೆ ನಿಮಗೆ ಸಿಕ್ಕಿದ್ದು ನಾನು. ಎಲ್ರಿಗೂ ಗೋ ಸ್ಟೋರಿ ಆದರೆ ಮಾಡಿ ಇದೆ ಅಕ್ಕ, ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡುವುದೇ ಇಲ್ಲ ಅಕ್ಕ. ಆಯಿತು ಆಯಿತು, ಗೋ ಸ್ಟೋರಿ ಉಂಟು ನನ್ನ ಹತ್ರ, ಸ್ಟೋರಿ ರೆಡಿ ಇದೆ. ಬಸುತ್ತ ಪೋವರೇ ಮಸ್ತ್ ಬಂಗಾತಿ ಬಸ್ತ್ ಬಂಗಾಮ್ನಿ ಒಮಿಟು 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 ನ್ಯೂ ಮೆಂಬರ್ ಪ್ಲೀಸ್ ಕನೆಕ್ಟ್ ಅಂತಿದ್ದಾರೆ. ಒಮಿಟ್ ಅಪ್ಪು ಬಸ್ಸಟ್ ಅಲ್ಲ ಉಂಟೋಂದಿ ಪರವಲ್ಲಿ ಪೋಡು ಸೀದ ಲಾಯ್ಕ್ ಅಪ್ಪು. ರಿಯಾಲಿಟಿ ಆಫ್ ಲೈಫ್. ಥ್ಯಾಂಕ್ ಯು ಸೋ ಮಚ್, ಸೂಪರ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಲೈಕ್ ಡನ್. ಈಗ ಕೊಟ್ಟಿಯಾ ಇಂಕ್ ಆನಿ ಸೋಕಾತುಂಡು ಅಂದ ಇಂಕ್ ಬುಡ್ಚಪ್ಪ ಬೊಂಬೈದವಿ ಇಂಕ್ ಬೊಂಬೈದ ಬುಡ್ಚೆ ಬುಡ್ಚಿದೋಜು ಬಸ್ಸಿಟ್ಟು ಬೊಮ್ಮನ. ಹಾಯ್ ಹಾಯ್ ಹಾಯ್, ಸೂಪರ್ ರಿಯಾಲಿಟಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೂಪರ್. 7 ಲೈಕ್ ಡನ್. ರಾಜಿ ಬ್ಲಾಗ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಾಜಿ ವರಿ, ಥ್ಯಾಂಕ್ ಯು ರಜಿ, ಥ್ಯಾಂಕ್ ಯು ರಿಯಾಲಿಟಿ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಏಜಿಸ್ ಮೀಟ್ ಆದ್ರಾ? ಹೌದೌದು, ಮಗುವಿಂದು ನಾಮಕರಣ ಇತ್ತು, ಅಲ್ಲಿಗೆ ಬಂದಿದ್ರು. ಬಂದು ಇವತ್ತು ಬೆಂಗಳೂರಿಗೆ ಹೋಗ್ತಾರೆ ಅವರು. ಕಹಾ ಹೋ ಮ್ಯಾಮ್? हम लोग अभी मैं कर्नाटका में हूँ, अभी मुंबई का बस में हूँ, मुंबई के बस में अभी बैठ गई मैं. जीवा पिन मी अक्का, ओके. ನಿಂಚಿನೇ ಪಿದಾಡುಜಿ ಬಸ್. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾನ್ ಎ ಸಿ ಬಸ್ ಬರ್ತೀನಿ ಕಕ್ಕರೆಲ್ಲ ಪ್ಲಾಸ್ಟಿಕ್ ನನ್ನ ಮುಂಬೈಗೆ ಬರ್ಪುಜಿನ ಎ ಸಿ ಬಸ್ ಹೆಂಗ್ಲೇ ಎ ಸಿ ಬರ್ಪುಜಿ ಹೆಂಗ್ ಸ್ಲಿಪ್ಪಿಂಗ್ ಹಿಡ್ಜೆ ತೊಗೊಂಡು ಪೋಪಿನಿ. ನನಗೆ ಲೈವ್ ತೋರಿಸ್ಬೇಕು ಏಜಿಸಕ್ಕನ. ಇಲ್ಲ ಅವರು, ನಾನೀಗಿಲ್ಲ ಮುಂಬೈಗೆ ಹೊರಟಿದ್ದೀನಿ. घर गई थी, हाँ मैं गाँव गई थी, उधर गाँव में आ गई थी, अभी मुंबई जाने का रेडी हो गई. ಉಡುಪಿ ಡನ್ ಸಿಸ್ಟರ್ ರಿಟರ್ನ್. ಉಡುಪಿಯವರಿಗೆ ಕೊಟ್ಟಿದ್ದಾರೆ ಅಂತೆ. ಅಭಿ ಅಕ್ಕ जा रहे ಅಭಿ ಏಜಿ ಸಕ್ಕನನ್ನ ಕೇಳಿದ್ರ? ಹೌದೌದು ಕೇಳಿದ್ರು ತುಂಬ. जा रहे हम जी, हूँ जी, ओके ओके, हाँ जी. एवरीडे गिफ्ट डन. बंद कर मोबाइल, बंद कर. ಏಜಿಸ್ ಅಂದರು ಬೆಸ್ಟ್ ಬಂದಿದ್ರಾ, ಬಂದಿನ ಅಂತ ಕೇಳಿದರು. ಮತ್ತೆ ಹೇಗಿದ್ದಾರೆ ಅಂತ ಎಲ್ಲ ಕೇಳಿದರು ಅಷ್ಟೇ, ಮತ್ತೆಂತ ಇಲ್ಲ. ನನಗೆ ಏಜಿಸ್ ಅರ್ಧ ದಿನ ಮಾತ್ರ ಸಿಕ್ಕಿತ್ತು. ನಾನು ಮತ್ತೆ ಬಂದೆ ವಾಪಸ್. ನಾನು ಇಲ್ಲಿಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ. ಮತ್ತೆ ಆವಾಜ್ ಕಮ್ ಕರ್. ಹೌದೌದು ಅಕ್ಕ, ನಿಮ್ಮ ಬಸ್ ಪಕ್ಕದ ಸೀಟು ಗಿಫ್ಟ್ ಕೊಡಿಸಿ.
ಥ್ಯಾಂಕ್ ಯು ಎವ್ರಿಡೇ ವೇರ್ ಯು ಆರ್ ಅಂತಿದ್ದಾರೆ. ಎವ್ರಿಡೇ ಅವರೇ ಎಲ್ಲಿದ್ದೀರಾ ನೋಡಿ, ಉಡುಪಿಯವರು ಕೊಟ್ಟಿದ್ದಾರಂತೆ. ಪಿನ್ ಐ ಡಿ ಪಿನ್ ಮಾಡಿ ಅಂದು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅನ್ನೆಲ್ಲ ತೂಡತ್ತ ಏನಾಗ್ಬಿಡು. ಉಡುಪಿ ರಾಜಿ ಗಿಫ್ಟ್ ಡನ್. ಒಂದೇನು ಚಿನ್ನ ಬಸ್ ಇದರ ಪಂಡೆ ಒಯ್ ಹಾಯ್ ತುಂಬ ದಿನ ಆದಮೇಲೆ ಮೀಟ್. ಲೈಕ್ ಕೊಡಿ ಅಕ್ಕ ತಂಗಿಯವರೇ, ಲೈಕ್ ಕೊಡಿ ಆಯ್ತಾ. ಹಾಯ್ ಅಕ್ಕ, ಊಟ ಆಯಿತು, ನಿಮ್ದಾಯ್ತಾ ಅಕ್ಕ? ನನ್ನ ಬಾವಾಗೆ ಅಂತ ಹೇಳಿ. ಓಕೆ ಜಾಯಿನ್ ಮೀ ಕಮಿಂಗ್ ಟು ವೆಲ್ ರಿಟರ್ನ್. ಓಕೆ ಪ್ಲೀಸ್ ಗಿವ್ ದ ಲೈಕ್. ಮಕ್ಕಳದು ಗಲಾಟೆ ಆಗ್ತುಂಟು, ನಾನು ಮ್ಯೂಟ್ ಇಡ್ತೀನಿ ಆಯಿತಾ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯಿತಾ. ನಾಳೆ ಮಾರ್ನಿಂಗ್, ಈಗ ಕಾರ್ಕಳದಲ್ಲಿ ಇದ್ದೀವಲ್ವ, ನಾಳೆ ಮಾರ್ನಿಂಗ್ 10 ಗಂಟೆ ಆಗುತ್ತೆ, 9 ಗಂಟೆ ಆಗುತ್ತೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಯಿತಾ. ನಾನು ಮ್ಯೂಟ್ ಇಡ್ತೀನಿ, ಮಕ್ಕಳದು ಗಲಾಟೆ ಆಗ್ತುಂಟು.